ಜಂಕ್ಷನ್ ನಲ್ಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ನಲ್ಲಿ ಸಿಲುಕಿದಂತಹ ಕಾರನ್ನ ಇಬ್ಬರು ಟ್ರಾಫಿಕ್ ಪೊಲೀಸರು ತಳ್ಳುವ ಮೂಲಕ ಚಾಲಕನಿಗೆ ನೆರವಾಗಿರುವಂತಹ ಘಟನೆ ಮಂಗಳೂರಿನ ಕೆಪಿಟಿ ಜಂಕ್ಷನ್ ನಲ್ಲಿ ಇಂದು ನಡೆಯಿತು. ಕೇರಳದ ರಿಜಿಸ್ಟ್ರೇಷನ್ ಹೊಂದಿದ ಕಾರನ್ನ ಚಾಲಕನೊಬ್ಬ ಚಲಾಯಿಸಿಕೊಂಡು ಬಂದು ಕೆಪಿಟಿ ಜಂಕ್ಷನ್ ನಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದ ಸಂದರ್ಭದಲ್ಲಿ ಎಂಜಿನ್ ಆಫ್ ಆಗಿತ್ತು. ಬಳಿಕ ಸಿಗ್ನಲ್ ಓಪನ್ ಆದಾಗ ಸ್ಟಾರ್ಟಿಂಗ್ ಪ್ರಾಬ್ಲಮ್ ನಲ್ಲಿ ಸಿಲುಕಿತ್ತು. ಆಗ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಸಂಚಾರಿ ಪೂರ್ವ ಠಾಣೆಯ ಇಬ್ಬರು ಟ್ರಾಫಿಕ್ ಪೊಲೀಸರಾದ ಶಿವಾನಂದ ಮತ್ತು ಅಭಿಷೇಕ್ ಅವರು ಕಾರನ್ನ ಕೆಲವು ಮೀಟರ್ಗಳಷ್ಟು ದೂರ ತಳ್ಳಿ ಪುನಃ ಸ್ಟಾರ್ಟ್ ಆಗಲು ಸಹಕರಿಸಿದ್ರು. ಟ್ರಾಫಿಕ್ ಪೊಲೀಸರ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಏನು ಸರ್